ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಕೇಶವನಗರ ಗ್ರಾಮದಲ್ಲಿ ವಾಸವಾಗಿರುವಂತಹ ರುದ್ರಯ್ಯ ಎಂಬುವರ ಮಗಳಾದ ಸಹನಾ ಎಂಬ ಹುಡುಗಿ ಪ್ರಥಮ ಪಿಯುಸಿಯನ್ನು ಓದುತ್ತಿದ್ಲು. ಈ ಹೆಣ್ಣು ಮಗಳು ನೇಣಿಗೆ ಶರಣಾಗಿದ್ದಾರೆ. ಅದೇ ಗ್ರಾಮದ ಮಹೇಂದ್ರ ಅಲಿಯಾಸ್ ಗುತ್ತಿ ಎಂಬ ಹುಡುಗನ ಪ್ರೀತಿ ಹೆಸರಿನಲ್ಲಿ ನಂಬಿಸಿ ಹುಡುಗಿ ಹತ್ತಿರ ಹಣವನ್ನು ಕಸಿದುಕೊಳ್ಳುತ್ತಿದ್ದ, ಜೊತೆಗೆ ಕುಟುಂಬದವರಿಗೂ ಕೂಡ ತೊಂದರೆ ಕೊಡುತ್ತಿದ್ದ ಎಂಬ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿದೆ. ಈ ಹುಡುಗ ಅದೇ ಊರಿನ ಅಕ್ಕಪಕ್ಕದ ಮನೆಯ ಹೆಣ್ಣು ಮಕ್ಕಳಿಗೂ ಇದೇ ರೀತಿಯ ತೊಂದರೆಯನ್ನು ಕೊಡುತ್ತಿರುವುದು ಬೆಳಕಿಗೆ ಬಂದಿರುತ್ತದೆ. ನೆನೆ ಮಧ್ಯಾಹ್ನ ನೇಣಿಗೆ ಶರಣಾದಂಥ ಹುಡುಗಿಯನ್ನು ನೋಡಿ ಅವರ ತಂದೆ ಸ್ಥಳದಲ್ಲಿ ಕುಸಿದು ಬಿದ್ದಿದ್ದಾರೆ. ನಂತರ ಪಕ್ಕದಲ್ಲೇ ಇದ್ದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ತಿಳಿಸಿದ ನಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಅವರು ಕಾರ್ಯಾಚರಣೆ ನಡೆಸಿದ್ದಾರೆ. ನಂತರ FIR ದಾಖಲಾಗಿರುತ್ತದೆ. ಹಾಗೂ ಅರೇಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಹಾಗೂ ಸಿಬ್ಬಂದಿಗಳಾದ ನಂದೀಶ್, ಜಗದೀಶ್, ಶಿವಶಂಕರ ನೇತೃತ್ವದಲ್ಲಿ ವ್ಯಕ್ತಿಯನ್ನ ಬಂಧಿಸಿರುತ್ತಾರೆ. ಈ ವಿಚಾರವಾಗಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ತನಿಖೆ ನಡೆಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಊರಿನವರು ಒತ್ತಾಯಿಸಿದ್ದಾರೆ. ನಮ್ಮ ಹುಡುಗಿ ನಾವಿಲ್ದಾಗ ಭಾಳ ಟಾರ್ಚರ್ ಕೊಟ್ಟು ಮನೇಲಿ ಹಂಗೆ ದುಡ್ಡು ತಗೊಬಂತೇಳಿ ದುಡ್ಡಲ್ಲಿ ತಗೊಂಡು ಹೋಗಿ ನನ್ನ ಹುಡುಗಿ ಅವಾಗ ದುಡ್ಡು ಕೊಟ್ಟು ಅವನಿಗೆ ಅಂಗಡಿ ಇಟ್ಟಿದ್ದೆ. ಅಂಗಡಿದ್ದು ದುಡ್ಡು ಎಲ್ಲ ದುಡ್ಡು ತಗೊಂಡು ಅವನು ಎದುರಿಸಿ ಅಂಗಡಿ ದುಡ್ಡಲ್ಲಿ ತಗೊಬಂದು ಕೊಟ್ಟು ಮತ್ತೆ ನನಗೆ ಏನಿಲ್ಲ ಮಾಡಿ ಮತ್ತು ನನ್ನ ಮಗನಿಂದ ಮಾಡಿ ನನ್ನ ಅಂಗಡಿನೂ ಇಲ್ದಂಗೆ ಗಣಪತಿ ಬಿಡೋ ಟೈಮಲ್ಲಿ ನಾನು ನನ್ನ ಮಗ ಗಣಪತಿ ಬಿಟ್ಟು ಬರ್ಬೇಕಾದ್ರೆ ನನ್ನ ಮಗನ ನೋಡಿ ಬಾವ ಅಂದ. ಅದಕ್ಕೆ ನಾನು ಯಾರಿಗೆ ಹಂಗೆ ತಿಂದಿದ್ದು ಜೋರು ಮಾಡುತ್ತೆ. ಆಮೇಲೆ ನಾವು ನನ್ನೆಲ್ಲ 4-5 ಜನ ಹುಡುಗರು ಸಿಕ್ಕಿ ನಾನು ಹೊಡೆದು ಅದಾದಮೇಲೆ ನಾನು ಹೋಗಿ ರೈಲ್ವೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ. ಕೊಟ್ಟ ಮೇಲೆ ಒಂದು ಎಂಟೇಸ್ಮೆಂಟ್ ಕೊಡು. ಆಮೇಲೆ ನಾನು ಕೆಲಸಕ್ಕೆ ಹೋದ್ಮೇಲೆ ಯಾರು ಸೇರಿಕೆ ಬಿಡಿಸಿ